ಯಕ್ಷ ಕಲ್ಯಾಣೋತ್ಸವ ಶೀರ್ಷಿಕೆಯಡಿ ನಡೆದ ಬೆಳವಾಯಿಯ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿಯ 24ನೇ ವರ್ಷದ ಯಕ್ಷ ಕಲ್ಯಾಣೋತ್ಸವ ಸಂಭ್ರಮದಂಗವಾಗಿ ಸಮಾಜ ಮಂದಿರದಲ್ಲಿ ಕಲಾವಿದ ಮಿಜಾರು ದಿವಂಗತ ಕೆ ಸುಬ್ರಾಯ ಭಟ್ ವೇದಿಕೆಯಲ್ಲಿ ಸಂಯೋಜಿಸಲಾದ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಎಂಎಲ್ ಸಾಮಕ ಅವರು ಯಕ್ಷರಜತ ವರ್ಷಾಚರಣೆಗೆ ಚಾಲನೆಯನ್ನ ನೀಡಿ ಹಿರಿಯ ಯಕ್ಷ ಕಲಾವಿದ ಕುಂಬ್ಳೆ ಶ್ರೀಧರ್ ರಾವ್ ಅವರಿಗೆ ಯಕ್ಷದೇವ ಪ್ರಶಸ್ತಿ 2021 ಪ್ರದಾನ ಮಾಡಿದರು. ನಂತರ ಮಾತನಾಡಿದ ಸಾಮಕ ಅವರು ಯಕ್ಷಗಾನದಲ್ಲಿ ಆಂತರಿಕ ಶಿಸ್ತು ಪರಿಷ್ಕಾರ ಕಲಿಸುವವರಿಗೆ ಸರಿಯಾದ ಮಾಹಿತಿ ಇದ್ದರೆ ಮಾತ್ರ ಯಕ್ಷಗಾನದ ಉಳಿವು ಬೆಳವಣಿಗೆ ಸಾಧ್ಯ. ಯಕ್ಷಗಾನ ಕಲೆ ವ್ಯವಸ್ಥಿತವಾಗಿ ಮುನ್ನಡೆಯಲು ಅದನ್ನು ಶಿಕ್ಷಣದ ಚೌಕಟ್ಟಿನೊಳಗಡೆ ತರಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಯಕ್ಷಗಾನ ಹೆಚ್ಚು ಹೆಚ್ಚು ಶಿಸ್ತುಬದ್ಧವಾಗಬೇಕು. ಬರೀ ಜಾನಪದ ಯಕ್ಷಗಾನ ಕಲೆ ಅಲ್ಲ. ಯಕ್ಷಗಾನವನ್ನು ಒಂದು ಕಾಲಕ್ಕೆ ಜಾನಪದ ಕಲೆ ಅಂತ ಪರಿಗಣಿಸುತ್ತಿತ್ತು. ಇವತ್ತಿನ ಬಹುಶಃ ಸರ್ಕಾರದ ಕಾಲದಲ್ಲಿ ಜಾನಪದ ಕಲೆ ಅಂತ ಯಕ್ಷಗಾನವನ್ನು ಅಲ್ಲಿಗೆ ಹಾಕ್ತಾರೆ. ಅಲ್ಲ, ಅದು ನಮ್ಮ ಶಾಸ್ತ್ರೀಯ ಕಲೆ ಸ್ಥಾನವನ್ನು ಪಡೆಯಬೇಕು ಎಂದು ವಾದಿಸುವವರಿದ್ದಾರೆ. ಅಲ್ಲ, ಈಗ ಗಲಾಟೆ ಬೇಡ, ನೀವು ಪಾರಂಪರಿಕ ಕಲೆ ಅಂತ ಮತ್ತೊಂದು ಕೆಳಗಡೆ ಮತ್ತೊಂದು ವಿಭಾಗವನ್ನು ಮಾಡಿ ಆ ನೆಲೆಯಲ್ಲಿ ಅದಕ್ಕೆ ಸ್ಥಾನಮಾನವನ್ನು ಸರ್ಕಾರವು ಕೊಡುವುದು ಇದೆ. ಏನೇ ಆದರೂ ಕೂಡ ಈ ಕಲೆ ಇನ್ನೂ ಹೀಗೆ ಅಭಿವೃದ್ಧಿಗೊಳ್ಳಬೇಕು ಅಥವಾ ಮುಂದುವರಿಯಬೇಕು ಮತ್ತು ಸಾರ್ವತ್ರಿಕವಾಗಿ ಪ್ರಚಾರಕ್ಕೆ ಒಳಗಾಗಬೇಕು ಅಂತಾದರೆ ಅದರಲ್ಲಿಯೂ ಆಂತರಿಕವಾಗಿ ಮತ್ತು ವ್ಯವಸ್ಥೆಯಲ್ಲಿ ಹೆಚ್ಚು ಹೆಚ್ಚು ಶಿಸ್ತು ಬರಬೇಕಾಗಿದೆ. ಆಂತರಿಕವಾದಂತಹ ಶಿಸ್ತು, ಆಂತರಿಕವಾದಂತಹ ಪರಿಷ್ಕಾರ ಅಂತ ಹೇಗೆ ಸಾಧ್ಯ? ಸಮ್ಮಾನಕ್ಕೆ ಪ್ರತಿಕ್ರಿಯೆ ನೀಡಿದ ಕುಂಬ್ಳೆ ಶ್ರೀಧರ್ ರಾವ್ ಅವರು ಸಜ್ಜನ ಸಂಪರ್ಕ ಸಂಸ್ಕಾರಾಪೇಕ್ಷೆಯಿಂದ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡು ಶ್ರೇಣಿ ಸಾಮಕ ಪರಂಪರೆ ಒಳಗೊಂಡಂತೆ ಯಕ್ಷ ದಿಗ್ಗಜರ ಸಂಸ್ಕರ್ಗ ಒಡನಾಟ ಪಡೆದ ಧನ್ಯತೆ ನನ್ನ ಕಲಾ ವ್ಯಾವಸಾಯಿಕ ಜೀವನದಲ್ಲಿದೆ ಎಂದು ಹೇಳಿದರು. ವಿದ್ಯಾಭ್ಯಾಸ ಕಲಿಸಲಿಕ್ಕೆ ನನಗೆ ಯೋಗ್ಯತೆ ಇರಲಿಲ್ಲ. ಆ ಕಾರಣದಿಂದ ನಾನು ಅನಿವಾರ್ಯವಾಗಿ ಯಕ್ಷಗಾನಕ್ಕೆ ಬಂದೆ. ಅಲ್ಲಿಯೂ ನಾನು ಬಯಸಿದಷ್ಟೇ ಒಂದು ಸಜ್ಜನ ಸಂಪರ್ಕ ಬೇಕು, ನನಗೆ ಒಂದು ಸಜ್ಜನ ಸಂಸ್ಕೃತಿ ಬೆಳೆಸಿಕೊಳ್ಬೇಕು. ಆ ಮೂಲಕವಾಗಿ ನಾನು ಪ್ರಪಂಚಕ್ಕೆ ಏನಾದರೂ ಕಾಣಿಸಲಿಕ್ಕೆ ಆಗದಿದ್ದು ನನ್ನ ಹೊಟ್ಟೆ ತುಂಬಿಸಿದಾದರೂ ಸಾರ್ಥಕ ಆಗಬೇಕು ಎಂದು ನಾನು ತಿಳ್ಕೊಂಡದಕ್ಕೆ ದೇವರು ನನಗೆ ಇಬ್ಬರಿಗೆ ಸರಿಯಾಗಿ ಕೊಟ್ಟಿದ್ದಾರೆ. ಸಾಮು ಇಬ್ಬರು ನನ್ನನ್ನು ಹರಸಿದ್ದಾರೆ, ಶ್ರೇಣಿಯವರು ಹರಸಿದ್ದಾರೆ. ಜೊತೆಯಲ್ಲಿ ಶ್ರೇಣಿಯವರ ಶಿಷ್ಯನಿಗೆ ಪ್ರಸಿದ್ಧಿ ಆಗಿ ಹೋಗಿದೆ. ಶಿಷ್ಯ ಅಂದರೆ ಹೇಳಿಕೊಳ್ಳುವ ಅರ್ಹತೆ ನನಗಿಲ್ಲ, ಆದರೆ ಆತ್ಮ ಒಟ್ಟಿಗೆ ಇದ್ದೆ. ನಾನು ಈ ಲೋಕದಲ್ಲಿ ಇರುವುದಿಲ್ಲ. ಆ ವಿಷಯದಿಂದ ನನ್ನ ಶಿಷ್ಯ ಅಂತ ಹೇಳುವಾಗ ಅದನ್ನು ಬಿಡಲಿಕ್ಕಾಗಲ್ಲ. ಹೌದು ಅಂತ ಹೇಳಲಿಕ್ಕೆ ಧೈರ್ಯ ಉಂಟು ನನಗೆ. ಅವರ ಬಾಯಿಗೆ ಒಂದು ಮಾತು ನನ್ನ ಕೈಯಿಂದ ಬರಲಿಕ್ಕೆ ಸಾಧ್ಯ ಇದೆ. ಸಂಸ್ಥೆಯ ಗೌರವಾಧ್ಯಕ್ಷ ಶ್ರೀಪತಿ ಭಟ್ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಎಕ್ಸಲೆಂಟ್ ಶಿಕ್ಷಣ ಸಮೂಹ ಸಂಸ್ಥೆಯ ಅಧ್ಯಕ್ಷ ಯುವರಾಜ್ ಜೈನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ದಾಮೋದರ್ ಶೆಟ್ಟಿಗರ್, ಲಾಡೆ ಕೃಷ್ಣ ಶೆಟ್ಟಿ, ವನಿತಾಕ್ಷಿಯಮ್ಮ, ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ರವಿಪ್ರಸಾದ್ ಕೆ ಶೆಟ್ಟಿ, ಕಲಾವಿದೆ ದೀಪ್ತಿ ಬಾಲಕೃಷ್ಣ ಭಟ್, ನಯನಚಂದ್ರ ಶೆಟ್ಟಿ, ಗಂಗಾಧರ್ ಶೆಟ್ಟಿಗಾಡ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಾಧನೆಯನ್ನು ಮಾಡಿದವರು, ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡವರು.